ಸಾಕಷ್ಟು ಕೃಷಿ ಜಾಗವಿದ್ರೂ ಕೃಷಿಯಲ್ಲಿ ತೊಡಗಿಕೊಳ್ಳಲು ಹಿಂದೇಟು ಹಾಕುವವರ ಸಂಖ್ಯೆ ಅತಿಯಾಗಿದೆ. ಆದರೆ ಇಲ್ಲೊಬ್ಬರು ಪಟ್ಟಣದ ಮಧ್ಯದಲ್ಲೇ ಇರುವ ಮಹಿಳೆ ಕೃಷಿ ಭೂಮಿ ಇಲ್ಲದಿದ್ರೂ ತನ್ನ ಮನೆಯ ಟೆರೆಸ್ ಅನ್ನು ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸಿದ್ದಾರೆ. ಅದರಲ್ಲೂ ಮಧುಮೇಹಕ್ಕೆ ಅತ್ಯಂತ ಉಪಯುಕ್ತ ಹಣ್ಣುಗಳ ಗಿಡಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಿದ್ದಾರೆ. ಬನ್ನಿ, ಹಾಗಾದ್ರೆ ಯಾರೀ ಮಹಿಳೆ ಹಾಗೂ ಈಕೆಯ ಟೆರೆಸ್ ಕೃಷಿಯ ಕುರಿತು ಮಾಹಿತಿ ನೀಡುತ್ತೇವೆ. ಈ ಸ್ಟೋರಿ ನೋಡಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರ ಭಾಗದಲ್ಲಿರುವ ಕಲ್ಲಿಮಾರು ಎನ್ನುವ ಪ್ರದೇಶದಲ್ಲಿರುವ ಪ್ರಫುಲ್ಲ ರೈ ಅವರ ಟಾರೆಸ್ ತೋಟ. ಇರುವ 8 ಸೆಂಟ್ಸ್ ಜಾಗದಲ್ಲಿ ಸಣ್ಣದೊಂದು ಮನೆಯ ಒಡತಿಯಾಗಿರುವ ಇವರು ತನ್ನ ಬಿಡುವಿನ ವೇಳೆಯನ್ನ ಕೃಷಿಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಆದರೆ ಇವರಿಗೆ ಪ್ರತ್ಯೇಕವಾಗಿ ಕೃಷಿ ಭೂಮಿ ಇಲ್ಲದ ಕಾರಣ ಇವರ ಮನೆಯ ಟಾರೆಸ್ ಇವರ ಕೃಷಿ ಭೂಮಿಯಾಗಿ ಮಾರ್ಪಟ್ಟಿದೆ. ತರಕಾರಿ, ಹಣ್ಣು, ಹೂವು ಹೀಗೆ ಎಲ್ಲಾ ತರಹದ ಕೃಷಿ ಈ ಟಾರೆಸ್ ಭೂಮಿಯಲ್ಲಿ ಬೆಳೆಯಲಾಗುತ್ತಿದೆ. ಹಲವು ವರ್ಷಗಳ ಹಿಂದೆ ತನ್ನ ಮನೆಯ ಖರ್ಚಿಗಾಗಿ ತರಕಾರಿ ಗಿಡಗಳನ್ನ ಟಾರೆಸ್ ಮೇಲೆ ಬೆಳೆಸಲು ಆರಂಭಿಸಿದ ಪ್ರಫುಲ್ಲ ರೈ ಇದೀಗ ಹಣ್ಣಿನ ಗಿಡಗಳನ್ನ ಬೆಳೆಸುವ ಮೂಲಕ ಸುದ್ದಿಯಲ್ಲಿದ್ದಾರೆ. ಅದರಲ್ಲೂ ಮಧುಮೇಹಿಗಳು ಹೆಚ್ಚಾಗಿ ಸೇವಿಸಬೇಕಾದಂತಹ ಹಲವು ವಿಧದ ಹಣ್ಣುಗಳು ಇವರ ತೋಟದಲ್ಲಿ ಫಲ ಬಿಡುತ್ತಿದೆ. ಹಣ್ಣುಗಳು ಮಾತ್ರವಲ್ಲದೆ ವಿವಿಧ ಪ್ರಕಾರದ ತರಕಾರಿ ಹಾಗೂ ಹೂದೋಟ ಇವರ ಟಾರೆಸ್ ಭೂಮಿಯಲ್ಲಿದೆ. ಕೃಷಿ ಭೂಮಿ ಇದ್ದರೂ ಕೃಷಿಯ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ಹಿಂದೇಟು ಹಾಕುತ್ತಿರುವ ಈ ದಿನಗಳಲ್ಲಿ ಭೂಮಿ ಇಲ್ಲದಿದ್ರೂ ತನ್ನ ಮನೆ ಟಾರೆಸ್ ಅನ್ನೇ ಕೃಷಿಗಾಗಿ ಬಳಸಿಕೊಂಡಿರುವ ಪ್ರಫುಲ್ಲ ರೈ ಇಂತಹ ಜನರಿಗೆ ಆದರ್ಶಪ್ರಾಯವಾಗಿದ್ದಾರೆ. ಅದರಲ್ಲೂ ಮಧುಮೇಹಿಗಳು ಹೆಚ್ಚಾಗಿ ತಿನ್ನಬೇಕಾದ ಹಣ್ಣುಗಳು ಬೆಳೆಯುವ ಮೂಲಕ ಉತ್ತಮ ಸಾಧನೆಯನ್ನ ತೋರಿದ್ದಾರೆ. ಹೆಚ್ಚಿಗಾಗಿರುವಂತದ್ದು ಶುಗರ್ ರಿಲೇಟೆಡ್ ಫುಡ್ಸ್ ಮತ್ತೆ ಸಾವಯವೇ ಯೂಸ್ ಮಾಡ್ತಾ ಇದ್ದೇನೆ. ಬೇರೆ ಏನಿದೆ ಫ್ರೂಟ್ಸ್ ನ ಜೊತೆಗೆ? ತರಕಾರಿಗಳು ತುಂಬಾ ಇದೆ. ತರಕಾರಿಗಳನ್ನು ನಾನು ಮೊದಲಿಂದನೂ ಬೆಳೆಸ್ತಾ ಇದ್ದೇನೆ. ಈ ಮನೆ ಆದ ಅವಾಗಿಂದ ಬೆಳೆಸ್ತಾ ಇದ್ದೇನೆ. ಈಗ ಫ್ರೂಟ್ಸ್ ಈ ವರ್ಷ ಫ್ರೂಟ್ಸ್ ಅನ್ನು ಬೆಳೆಸ್ತಾ ಇರೋದು. ಮನೆಗೆ ಬೇಕಾದ ತರಕಾರಿ ಎಲ್ಲ ನನಗೆ ಬೇಕಾದೆಲ್ಲ ಸಿಗ್ತದೆ. ಕೃಷಿ ಭೂಮಿ ಇಲ್ಲ ಎಂದು ಕೊರಗುವವರು ಈ ಮಹಿಳೆ ಮಾಡಿದಂತೆ ತನ್ನ ಟಾರೆಸ್ನಲ್ಲೇ ತರಕಾರಿ ಹಾಗೂ ಇತರ ಬೆಳೆಗಳನ್ನ ಬೆಳೆದು ನಮಗೆ ಬೇಕಾದುದು ಪಡೆಯಬಹುದು ಎನ್ನುವುದನ್ನ ಈ ಮಹಿಳೆ ಸಾಧಿಸಿ ತೋರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹಣ್ಣಿನ ಗಿಡಗಳನ್ನ ಬೆಳೆಯುವ ಮಹದಾಸೆ ಪ್ರಫುಲ್ಲ ರೈ ಅವರದಾಗಿದೆ. ಕೇವಲ ತನಗೆ ಮಾತ್ರವಲ್ಲ, ಇತರರಿಗೂ ತಮ್ಮ ಕೃಷಿಯ ಬಗ್ಗೆ ಮಾಹಿತಿ ನೀಡುವ ಈಕೆ ಎಲ್ಲರೂ ತನ್ನಂತೆ ತಮಗೆ ಬೇಕಾದನ್ನ ತಾವೇ ಬೆಳೆಯಬೇಕು ಎನ್ನುವ ಮಹದಾಸೆಯೂ ಇವರದಾಗಿದೆ. ಪ್ರವೀಣ್, ವಿ4 ನ್ಯೂಸ್ 24/7 ಪುತ್ತೂರು.